ಸೊಲ್ಮಿಲು ನಮ್ಮ ಕುಡ್ಲಾತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತ್ತೆ ವಾರ್ತೆದ ವಿವರ. ಮಹಾರಾಷ್ಟ್ರಡು ಕಾನೂನಿಗೂ ಸರಿಯಾದ ಸಾಗ ಒಂದು ಪುನಃ ಬಜ್ಜಿ ಗಾಡಿಲಿನ ಸಂಚಾರಗಿದ್ರ ಒಂದು ಪುನಃ ಸಮಸ್ಯೆಲಿನ ಬಗಿಟ್ಟು ಲೋಕಸಭಾ ಸದಸ್ಯರ ಕೂಟ ಒಂಜಿ ಮಹಾರಾಷ್ಟ್ರ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ತೂದು ಈ ಸಮಸ್ಯೆಲಿನ ತುರ್ತು ಪರಿಹಾರ ಮಲ್ಪರೆ ಭಿನ್ನಾಯ್ತಂದಿರು. ಮಹಾರಾಷ್ಟ್ರಡು ಕಾನೂನಿಗೂ ಸರಿಯಾದ ಸಾಕ ಒಂದು ಪುನಃ ಬಜ್ಜಿ ಗಾಡಿಲಿನ ಸಂಚಾರವಿದ್ರ ಒಂದು ಪುನಃ ಸಮಸ್ಯೆಲಿನ ಬಗಿಟ್ಟು ಲೋಕಸಭಾ ಸದಸ್ಯರ ಕೂಟ ಒಂಜಿ ಮಹಾರಾಷ್ಟ್ರ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ತೂದು ರೈತರು ಬಜ್ಜಿ ಬೆಳೆಗಾರರು ಬೊಕ್ಕ ಬೇರೆ ದಾಖಲಿನ ಎಡ್ಡೆಪ್ಪು ಕಾತುನೆರೆ ತುರ್ತು ಕ್ರಮದೆತನೊಂದು ಭಿನ್ನಾಯ್ತೊನ್ನ ಒಲೆ ಕೊರಿಯರು. ದಕ್ಷಿಣ ಕರ್ನಾಟಕದ ಮುಖ್ಯ ವಾಣಿಜ್ಯ ಬುಲಕ್ಲಿಡ ಒಂಜಾಯಿನ ಬಜ್ಜಿ ಸಾರಗಟ್ಲೆ ರೈತರಿನ ಜೀವನಗೂ ಆಧಾರ ಆದುಂಡು. ರಾಜ್ಯದ ಬೇತಿ ಭಾಗಲಿಡ್ದು ಮಹಾರಾಷ್ಟ್ರ ಸೇರಿನಂತ ದೇಶದ ಪಾಕ ರಾಜುಲೆಗ್ ಬಜ್ಜಿ ಸಾಗ ಹೊಂದಿತ್ತದ ಇಂಚಿಪ್ಪದ ದಿನಕ್ಲೇಡು ಮಹಾರಾಷ್ಟ್ರದ ಒಂತೆ ಕಡೆಟ್ಟು ಬಜ್ಜಿ ಸಾಗ ಅವರ ಗಾಡಿಲೆಗ್ ಬೊರ್ಚಾಂಡಿ ತನಿಖೆ ಬುಕ್ಕ ಸಂಚಾರ ಜೇಂಕಾವ್ನವು ಸಂಚಾರಗೂ ಅಡ್ಡಿ ಮಲ್ಪನ ಬಗೆಟ್ಟು ಬಾರಿ ದೂರುಲುಕೆ ಎಂದು ಬೈದನು. ಇದೆರ್ದು ರೈತರು ಬೇರೆ ದಕ್ಕಲು ಸಾಗವ್ ನಕಲು ಬೊಕ್ಕ ಬಜ್ಜಿಯ ಆಧಾರದ ಬೇರೆ ಸಾರುಲಿಗೂ ಉಪದ್ರ ಆವೊಂದುಂಡು ಸಂಸದರಿನ ಕೂಟ ಮುಖ್ಯಮಂತ್ರಿಗಳ ಗುಮನಗೂ ಕನತನು. ಲೋಕಸಭಾ ಸದಸ್ಯರಾಯನ ಕುಡ್ಲದ ಬ್ರಿಜೇಶ್ ಚೌಟ, ಒಡಿಪು ಚಿಕ್ಕಮಗಳೂರದ ಕೋಟ ಶ್ರೀನಿವಾಸ ಪೂಜಾರಿ, ಶಿವಮೊಗ್ಗದ ಬಿವೈ ರಾಘವೇಂದ್ರ ಕೂಟೊಡಿದ್ದರು. ಕುಡ್ಲಾ ಬಿದ್ರದ ರಾಷ್ಟ್ರೀಯ ರಾಜಮಾರ್ಗಡು ಬಡಗ ಎಡಪದವು ಗ್ರಾಮದ ಬೆಳ್ಳಚಾರ್ ಜಂಕ್ಷನ್ ಮಾರ್ಗ ಕಡೆಪೆರೆ ಸರಿಯಾದ ವ್ಯವಸ್ಥೆ ಮಲ್ತ ಕೊರಿಯರೆ ಒತ್ತಾಯ ಮಲ್ತದು ಅಂಗಾರೆ ಸಾರ್ವಜನಿಕರು ಪ್ರತಿಭಟನೆ ಮಲ್ತಿರು. ಕುಡ್ಲಾ ಬಿದ್ರದ ರಾಷ್ಟ್ರೀಯ ರಾಜಮಾರ್ಗಡು ಬಡಗ ಎಡಪದವು ಗ್ರಾಮದ ಬೆಳ್ಳಚಾರ್ ಜಂಕ್ಷನ್ ಮಾರ್ಗ ಕಡಪೆರೆ ಸರಿಯಾಯಿನ ವ್ಯವಸ್ಥೆ ಮಲ್ತು ಕೊರಿಯರೆ ಒತ್ತಾಯ ಮಲ್ತದು ಅಂಗಾರೆ ಸಾರ್ವಜನಿಕರು ಪ್ರತಿಭಟನೆ ಮಲ್ತದಿರು. ರಾಷ್ಟ್ರೀಯ ರಾಜಮಾರ್ಗ ಪ್ರಾಧಿಕಾರದ ನಿಲಿಟ್ಟು ರಾಜಮಾರ್ಗದ ಕಾಮಗಾರಿ ಪೋರ್ಲುಡು ನಡೆತದುಂಡು ಆಂಡ ಸಾರ್ವಜನಿಕರಿಗೂ ಮಾರ್ಗ ಕಡಪೆರೆ ವ್ಯವಸ್ಥೆ ಇದೆ. ಈ ತುರ್ತುಗೆ ಅಪಘಾತ ನಡೆತದು ಜನ ಜೀವ ಕಳೆ ಹೊಂದಿರು. ಪಾಕ ಜನಕ್ಕೂ ಪೆಟ್ಟ ಇಲ್ಲೆಲ್ಲ ಉಂಡು. ಅಪಘಾತದ ಕಾರಣಡು ರಾಜಮಾರ್ಗ ಪ್ರಾಧಿಕಾರದಕ್ಕಲು ಮಾರ್ಗ ಕಡೆಪೆರೆ ಎತ್ತಿನ ಮೀಡಿಯಾನು ಬಂದ್ ಮಲ್ತದೇರು. ಹಿಡ್ದವ್ರ ಶಾಲಾ ಕಾಲೇಜಿಗೆ ಪೋಪನಕಲು ಸಾರ್ವಜನಿಕರು 1.5 ಕಿಲೋಮೀಟರ್ ದಾತು ಸುತ್ತು ಸಾದಿಗಳ ಸುದ್ದು ಸಂಚಾರ ಮಲ್ಪುಡಾತನೆಂದು ನಾಯಕಿಯರು ಪ್ರತಿಭಟನೆ ದೂರಿಯರು. 2023 ಹಿಡ್ದು ಈ ಬಗೆಟ್ ಭಿನ್ನಾಯ್ತೊಂದು ಓಲೆ ಕೊರೊಂದು ಬೈದ ಆಂಡ ಇಡೆಮುಟ್ಟ ಭಿನ್ನೈಪಗೂ ಮರ್ಯಾದೆ ತಿಕ್ಕದಜಿ ಒವೇ ಕ್ರಮಾದೆ ತೊಂದಿಜರು. ಮಾರ್ಗದ ಅವ್ಯವಸ್ಥೆ ಬೊಕ್ಕ ಸಮಸ್ಯೆಗೂ ರಾಷ್ಟ್ರೀಯ ರಾಜಮಾರ್ಗ ಪ್ರಾಧಿಕಾರನೇ ಕಾರಣ. ಎಂಕ್ಲೆಗ್ ಮಾರ್ಗ ಕಡಪೆರೆ ದಾಲ ರಗಡೆ ಇಜ್ಜಂದೆ ಅವಕಾಶ ಮಲ್ತು ಕೊರುಪು ನಡೆಮುಟ್ಟ ಎಂಕ್ಲೆನ ಪೊರುಂಬಾಟ ದುಂಬರಿಯಣೊಂದು ಪ್ರತಿಭಟನಾಗಾರರು ಪಂಡಿರು. ಶಾಸಕರು ಸಂಸದರು ಎಂಕ್ಲೆನ ಸಮಸ್ಯೆಗೆ ಶಾಶ್ವತ ಪರಿಹಾರ ಮಲ್ತು ಕೊರ್ಜಿಂಡ ಉಗ್ರವಾಯಿನ ಪೊರುಂಬಾಟ ನಡಪಾಂಡು ಎಂಕ್ಲೆನ ಬೇಡಿಕೆಗೆ ಗುಮನ ಕೊರ್ಜಿಂಡ ನಿಕ್ಲೆನ ರಾಜಕೀಯ ಭವಿಷ್ಯ ಮುಗಿನ ಅಧ್ಯಾಯ ಪಂಡದು ಎನ್ನುಡೊಂದು ಜಾಗೃತೆ ಎಂದು ಪಂಡಿನ ಪ್ರತಿಭಟನಾಗಾರರು ರಾಜಮಾರ್ಗ ಪ್ರಾಧಿಕಾರಗೂ ಧಿಕ್ಕಾರ ಘೋಷಣೆ ಪಾಡಿಯರು. ಸುರತ್ಕಲ್ ಶಾಸಕರು ಡಾಕ್ಟರ್ ಭರತ್ ಶೆಟ್ಟಿ ಜಾಗಿಗೆ ಬತ್ತದ ಜನಕ್ಲಿನ ದೂರುಲೆನ್ನು ಪಿಂದೊಂಡೆರು. ಮುಲ್ಪ ಮಾರ್ಗದ ಅಡಿಯೇ ಕಡಪುನ ವ್ಯವಸ್ಥೆ ಕಟ್ಟುನ ಅಗತ್ಯ ಉಂಡು. ಸದ್ಯಗೂ ಮೀಡಿಯಾನು ಓಪನ್ ಮಲ್ಪಡಾತಂಡು ಹೈ ಮಾಸ್ಕ್ ಲೈಟ್ ದ ಅಗತ್ಯ ಉಂಡು. ಮೀಡಿಯಾನು ಓಪನ್ ಮಲ್ಪನ ಬಗೆಟ್ ಬೊಕ್ಕ ಸಂಚಾರ ತೂವನ್ನ ಬಗೆಟ್ ಚರ್ಚೆ ಮಲ್ಪೆ ಬಸ್ ಸ್ಟ್ಯಾಂಡ್ ರಿಕ್ಷಾ ಪಾರ್ಕ್ ಬಗೆಟ್ ಸಂಬಂಧಪಟ್ಟಿನ ಕ್ಲಿನ ಗುಮನ ವೈಪೆ ಅಡಿಗಡಪು ಕಟ್ಟುನ ಬಗೆಟ್ ಸಂಬಂಧಪಟ್ಟಿನ ಅಧಿಕಾರಿಗಳ ಚರ್ಚೆ ನಡಪಾವೆಂದು ಶಾಸಕರು ಭರವಸೆ ಕೊರಿಯರು. ಖಂಡಿತ ಮಾಡ್ಕೊರ್ಪ ಸೆಕೆಂಡ್ ಕೋಡದ್ ಮಾಡ್ಬಂದ್ರೆ ಸ್ಕೈ ವಾಕ್ ಬಂದು ಕೊರ್ಪ ಗರಡಿದಲ್ಲಿ ಕೊಂಚ ಅವಘಡ ಮುರಡಂಜಿ ಮುಲ್ಪ ಅವಘಡ ಅವತ್ತು ಮುಪ್ಪಂಜಿ ಶಾಶ್ವತ ಅಂಗವಿಕಲತ ಆನಂದ ನಮ್ಮ ಮೇಲೆ ವಿಶ್ವಪ್ರಸಾದ್ ಕಂಡಿರು. ನಾವು ಗುಂಪುಗಿಂಚಿನ ಅವಘಡದ ಆಯರಬಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಕುಲ ನೆತ್ತ ಬಗ್ಗೆ ಗಮನ ಕೊಡಲು ನಮ್ಮ ಈ ಕ್ಷೇತ್ರದ ಸ್ಥಳೀಯ ನಾಯಕರು ಐದು ಪಕ್ಕ ಈ ಕ್ಷೇತ್ರದ ಶಾಸಕರ ನೆತ್ತ ಬಗ್ಗೆ ಗಮನ ಕೊಟ್ಟು ನೆಕ್ಕೊಂಜಿ ಸರಿಯಾಯಿನ ವ್ಯವಸ್ಥೆಯನ್ನು ಮಲ್ಪಡು ಅದ ಮುಟ್ಟ ನಮ್ಮ ಶಾಂತಿಯುತವಾದ ಪ್ರತಿಭಟನೆ ಮಲ್ಪಡು ಆಯ್ನಟ ನಮ್ಮ ಪ್ರತಿಭಟನೆ ಏಪಲ ಉಂಟೇನವಲ್ಲಿ ಎಂಕುಲು ಬೋದು ಯಾರೇ ವಿಷಯದಾಗು ಉಳಿಯರು ರಟ್ಟು ಮುಂಜೆ 5 ಜನ ಬಗ್ಗೆ ಇಂಜಿನಿಯರ್ ಮೂಲೆ ಬಂದ ಆಯ್ತು ಐಕಾಕು ಹೆಚ್ಚಿನ ಬಂಡಾರ ಎಂಗ್ಲಿಗೆ ಜಾಬವು ನಿಕ್ಲಿಗೆ ಮಾತಾಡಿ ಮನ್ಸು ಕೊರ್ಪ ನಿಕ್ಲಿಗೆ ಅವಿತ ಗೊತ್ತಾಗುಜಿ ಈಗ ಆಯ್ಗ ಗೊತ್ತಾಗ್ಬೋದು ಎಂಗ್ಲಿಗೆ ಗೊತ್ತಾಂದು ಆಯ್ಬಕ ಪುನಃ ಗೊತ್ತಾಂದು ಆನಂದ ಬಾತರ ಉದಕ್ಕೆ ನಿಜವಾದ ಏಳ ಉದತ್ತು ಎಣ್ಣೆ ಕೊಡು ನೇಷನಲ್ ಹೈವೇ ದಾಖಲೆ ಕಾರಣ ಅಕ್ಕಳು ಸರಿಯಾಗಿ ಅವತ್ತು ಬಂದುಕೊಂಡು ನಿಕ್ಲಿಗೆ ಮೀಡಿಯನ್ ಓಪನಿಂಗ್ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಮತ್ತು ಬಹುಶಃ ಟ್ರಾಫಿಕ್ ಪೊಲೀಸು ಮತ್ತು ಹೈವೇ ಅಧಿಕಾರಿಗಳು ಪೊಲೀಸರೊಂದಿಗೆ ಮೀಟಿಂಗ್ ಮಾಡಿ ಅದನ್ನು ಇವತ್ತು ಬಹುಶಃ ಅವರು ಮೀಟಿಂಗ್ ಮಾಡ್ತೇನೆ ಅಂತ ಹೇಳಿದ್ದಾರೆ.
ಯಾವ ರೀತಿ ಬ್ಯಾರಿಕೇಡನ್ನು ನಿಲ್ಲಿಸಿ ಹೈವೇನ ವೆಹಿಕಲ್ ಕಂಟ್ರೋಲ್ ಮಾಡಿ ಟ್ರಾಫಿಕ್ ಕಂಟ್ರೋಲ್ ಮಾಡಿದರೆ ಮಾತ್ರ ಮೀಡಿಯನ್ ಓಪನಿಂಗ್ ಮಾಡ್ತದೆ. ಇಲ್ಲದ್ರೆ ಮೀಡಿಯನ್ ಓಪನಿಂಗ್ ಮಾಡಿದರೆ ಪುನಃ ಬೇರೆ ಜೀವಹಾನಿ ಆಕ್ಸಿಡೆಂಟ್ ಆಗುವಂಥ ಸಂಬಂಧ ಇರ್ತದೆ. ಟ್ರಾಫಿಕ್ ಕಂಟ್ರೋಲನ್ನು ಹೇಗೆ ಮಾಡ್ಬೋದು ಅದನ್ನು ನಾವು ಮೀಟಿಂಗ್ ಮಾಡಿ ತಿಳಿಸ್ತೇನೆ ಅನ್ನುವಂಥ ಮಾತನ್ನು ಇವತ್ತು ಹೇಳಿದ್ದಾರೆ. ಇದೆಲ್ಲ ವಿಷಯಗಳನ್ನು ನಾವು ನಮ್ಮ ಮಾನ್ಯ ಸಂಸದರಿಗೆ ಸಹ ಈಗ ತಿಳಿಸ್ತೇವೆ. ಡೆಲ್ಲಿಯಲ್ಲಿದ್ದಾರೆ. ಮುಂದಿನ ಕ್ರಮ ಅವರ ಒಂದು ಇದರಲ್ಲಿ ಆಗ್ತದೆ. 2026-27 ಸಾಲದ PMRKVY ಯೋಜನೆದಡಿಟ್ಟು ರೈತರಿಗೆ ಒಂದು ದಿನ ತಾಪ ಇದೆಯಂಗಣ ತರಬೇತಿ ಬಜ್ಜೇಡು ಪೀಡೆ ಬೊಕ್ಕ ಪೋಷಕಾಂಶ ಇಡೀತುವನ್ನ ಅಂಚನೆ ಕೃಷಿ ತೋಟಗಾರಿಕೆ ಇಲಾಖೆದ ಸವಲತ್ತು ಮಾಹಿತಿ ಕಾರ್ಯಕ್ರಮ ಅಂಗಾರೆ ಗೋಳ್ತಮಜಲ್ ಗ್ರಾಮದ ಆಮ್ಟೂರು ನಡೆತಂಡು. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಕೃಷಿ ಇಲಾಖೆ ಬಂಟ್ವಾಳ ಬೊಕ್ಕ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ಬೆಳ್ತಂಗಡಿದ ಒಟ್ಟು ಸೇರಿಕೆಡು 2026-27 ಸಾಲದ PMRKVY ಯೋಜನೆದಡಿಟ್ಟು ರೈತರಿಗೂ ಒಂದು ದಿನದ ಪಿದಯಂಗಣ ತರಬೇತಿ ಬಜ್ಜೇಡು ಪೀಡೆ ಬೊಕ್ಕ ಪೋಷಕಾಂಶ ಇಡೀತುವನ್ನ ಅಂಚನೆ ಕೃಷಿ ತೋಟಗಾರಿಕೆ ಇಲಾಖೆದ ಸವಲತ್ತು ಮಾಹಿತಿ ಕಾರ್ಯಕ್ರಮ ಅಂಗಾರೆ ಬಂಟ್ವಾಳ ತಾಲೂಕುದ ಗೋಳ್ತಮಜಲ್ ಗ್ರಾಮ ಅಮ್ಟೂರ್ದ ಶ್ರೀಕೃಷ್ಣ ಭಜನಾ ಮಂದಿರಡು ನಡೆತಲು. ಶ್ರೀಕೃಷ್ಣ ಭಜನಾ ಮಂದಿರದ ಮರ್ಯಾದೆ ಗುರ್ಕಾರ್ಯರು ರಮೇಶ್ ಶೆಟ್ಟಿಗಾರ್ ಗುರ್ಕಾರ್ಮೆ ವಹಿಸದಿತ್ತರು. ಮೋಹನ್ ರಾಜ್ ಚೌಟ ಪುಜೋಳಿ ಮಾರ್ಗುತ್ತು ತುಡರ್ ಬುಲ್ಪೊತ್ತಾದ ಕಾರ್ಯಕ್ರಮ ಉದ್ದೀಪನ ಮಲ್ತೆರು. ಮುಖ್ಯ ಸಂಪನ್ಮೂಲ ವ್ಯಕ್ತಿಯಾದ ಬತ್ತಿನ ಕೇಂದ್ರೀಯ ತೋಟಗಾರಿಕಾ ಬುಳೆಕ್ಲಿನ ಸಂಶೋಧನಾ ಕೇಂದ್ರ ವಿಟ್ಲದ ವಿಜ್ಞಾನಿ ಡಾಕ್ಟರ್ ನಾಗರಾಜ್ ಬಜ್ಜೆ ಬುಲೆಟ್ ಪೀಡೆ ಬೊಕ್ಕ ಪೋಷಕಾಂಶ ತೂವನ್ನ ಬಗೆಟ್ಟು ರೈತರಿಗಿಡೀ ಮಾಹಿತಿ ಕೊರಿಯರು. ಪಾಣೀರು ವಲಯದ ಆತ್ಮ ಯೋಜನೆದ ಸಹಾಯಕ ತಾಂತ್ರಿಕ ವ್ಯವಸ್ಥಾಪಕರು ಹನುಮಂತ ಕಾಲಗಿ 2026-27 ಸಾಲದ ರೈತರನ್ನ ಬುಳ್ಳೆ ಸಮೀಕ್ಷೆ ಬಗೆಟ್ ಮಾಹಿತಿ ಕೊರಿಯರು. ಸುಮಾರು 140 ಹೆಚ್ಚು ಜನ ಬೆನ್ನಿದಕುಲು ಪಾಲ್ದಿತ್ತೊಂದು ಬಜ್ಜೆ ಬುಲೆ ಇಡೀ ತೂವನ್ನ ಬೊಕ್ಕ ಕೃಷಿ ಇಲಾಖೆದ ಬೇತೆ ಸವಲತ್ತುಲಿನ ಬಗೆಟ್ ಮಾಹಿತಿ ದೆತ್ತೊಂಡೇರು. ರೈತರು ಈ KYC ಕಾರ್ಯನ್ನ ಈ ಪೊರ್ತುಡು ಮುಗಿತೊಂಡೇರು. ಗೋಳ್ತಮಜಲ್ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಸುನಿಲ್ ಕುಮಾರ್, ಬಂಟ್ವಾಳ ತಾಲೂಕು ತಾಂತ್ರಿಕ ಕೃಷಿ ಅಧಿಕಾರಿ ನಂದನ್ ಶೆಣೈ, ಕುಡ್ಲ ಒತ್ತು ವಿಭಾಗದ ಒತ್ತು ಕೃಷಿ ನಿರ್ದೇಶಕರು ಡಾಕ್ಟರ್ ಅಶೋಕ್ ಕಾರ್ಯಕ್ರಮ ಇಟ್ಟಿದ್ದರು. ಪುತ್ತೂರು ಕೋಟಿ ಚೆನ್ನಯ್ಯ ಜೋಡುಕರೆ ಕಂಬಳ ಸಮಿತಿದ ಪ್ರಧಾನ ಕಾರ್ಯಂತರು ಅಂಚನೆ ಕೋಡಿಂಬಾಡಿ ಮಹಿಷಮರ್ದಿನಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಗುರುಕಾರ್ಯರು ನಿರಂಜನ ರೈ ಮಠಂದ ಬೊಟ್ಟು ಬುಧಾರ ಹೃದಯಾಘಾತ ಆದ ತೀರ್ನ ಬೇಜಾರದ ಸಂಗತಿ ನಡೆದನು. ನಿರಂಜನ ರೈ ಮಠಂತ ಬೊಟ್ಟು ಬುಧಾರ ಪುತ್ತೂರು ತಾಲೂಕು ಆಫೀಸಿಗೆ ಕಾರ್ಯದ ಮಿತ್ತು ಪೋಂದು ಪುನಗ ಹೊರಡ್ದೊರನೆ ಹುಷಾರಿದ್ದಂದೆ ಆದ ಬೂರ್ತೆರು. ಹೃದಯಾಘಾತ ಐನ ಅರೆನು ಆಸ್ಪತ್ರೆಗೆ ಸಾಗಂಡಲ ಅವಳು ಅರೆನ ಪ್ರಾಣ ಪೋತುಂಡು. ಪುತ್ತೂರು ಕೋಟಿ ಚೆನ್ನಯ್ಯ ಜೋಡುಕರೆ ಕಂಬಳ ಸಮಿತಿದ ಪ್ರಧಾನ ಕಾರ್ಯಂತರಾದಿತ್ತಿನ ನಿರಂಜನ ರೈ ಕಂಬಳುಡು ವೀಕ್ಷಕ ವಿವರಣೆ ಕೊರ್ಪು ನೆಟ್ಲ ಬಿರ್ಸೆರಾದಿತ್ತೆರು. ಕೋಡಿಂಬಾಡಿ ಮಹಿಷಮರ್ದಿನಿ ದೇವಸ್ಥಾನ ವ್ಯವಸ್ಥಾಪನಾ ಸಮಿತಿದ ಗುರ್ಕಾರ್ಯರಾದಿತ್ತಿನ ಆರು ಪುತ್ತೂರು ಭೂ ನ್ಯಾಯ ಮಂಡಳಿದ ಸದಸ್ಯರ್ಲ ಆದಿತ್ಯರು. ಕಾಂಗ್ರೆಸ್ ಪಕ್ಷದ ನಾಯಕರಾದ್ಲ ಗುರುತು ಮಲ್ತೊಂದಿನ ನಿರಂಜನ ರೈ ಮಠಂದ ಬೊಟ್ಟು ಕರೆದುಪೋಯಿನ ಸುದ್ದಿಕೆಂದು ಕಂಬಳ ವಲಯದಕಲು ಸಾಮಾಜಿಕ ಸಂಘಟನೆದಕಲು ರಾಜಕೀಯ ನಾಯಕರು ಬೊಕ್ಕ ಸಾರ್ವಜನಿಕರು ಬೇಜಾರ್ ತೆರಿಪಾದಿರು. ಮೈಸೂರು ದಸರಗೂ ಕಂಬಳ ನಡಪವರ ಬಗೆಟ್ಟು ಲೋಕಸಭಾ ಸದಸ್ಯರು ಯದುವೀರೆಗ್ ಅರ್ಥ ಅಪ್ಪನಂಚ ಕೆಪ್ಪುಗುಪ್ಪು ದೂರ ಮಲ್ಪರೆ ಪ್ರಯತ್ನ ಬರ್ಪಾಂದು ಪುತ್ತೂರು ಶಾಸಕರ ಅಶೋಕ್ ಕುಮಾರ್ ರೈ ಪಂತಿರು. ಆರು ಕುಡ್ಲಡು ನಮ್ಮ ಕುಡ್ಲ ಚಾನೆಲ್ಗೆ ಪಾತಿರ್ದು ಅಭಿಪ್ರಾಯ ತೆರಿಪಾದಿರು. ಮೈಸೂರು ದಸರದ ಒಟ್ಟುಗೂ ಕಂಬಳ ದೀವನ್ನ ಪ್ರಸ್ತಾಪಗೂ ಮೈಸೂರದ ಲೋಕಸಭಾ ಸದಸ್ಯರು ಯದುವೀರ್ ವಿರೋಧ ತೋಜಾಯನ ಬಗೆಟ್ಟು ಕಂಬಳದ ಆಯೋಜಕರು ಬೊಕ್ಕ ಪುತ್ತೂರದ ಶಾಸಕರು ಅಶೋಕ್ ಕುಮಾರ್ ರೈ ಅಭಿಪ್ರಾಯ ತೆರಿಪಾದಿರು. ಕುಡ್ಲಡ ಆರು ನಮ್ಮ ಕುಡ್ಲ ಚಾನೆಲ್ದ ಒಟ್ಟುಗೂ ಪಾತಿರ್ದು ಮೈಸೂರು ದಸರಾದ ಪಗ ಕಂಬಳ ದೀವನೊಡೊಂದು ಮೈಸೂರದ ಒಂದ ಜನ ನಾಯಕರು ಬೊಕ್ಕ ಕಂಬಳ ಪ್ರೇಮಿಲು ಇಚ್ಛೆ ತೆರಿಪಾದಿತ್ತದ ಅಂಚದು ಸರ್ಕಾರ ತೀರ್ಮಾನದೇ ತೊಂದುಂಡು. ಕಂಬಳಗೂ ಖರ್ಚು ಮಲ್ಪರ ಪ್ರಾಯೋಜಕರು ತೆಕ್ಕುವೇರು. ಸಂಸದರು ಯದುವೀರ್ರೆಗ್ ಕಂಬಳದ ಬಗೆಟ್ ಏತ ಮಟ್ಟಗೆ ತಿಳುವಳಿಕೆ ಉಂಡು ಗೊತ್ತಿಜ್ಜಿ ಅರಿನ ಕೈತಡೆ ಪೋದು ಕಂಬಳದ ಬಗೆಟ್ ಅವರಿಗೆ ಮಾಹಿತಿ ಕೊರ್ದು ಅರಡೊಪ್ಪನ ಕೆಪ್ಪುಗುಪ್ಪು ದೂರ ಮಲ್ಪರ ಪ್ರಯತ್ನ ಮಲ್ಪು ಅಂದ ಅರ್ಪಂಡೆರು. ಇದುಂಬು ಬೆಂಗಳೂರು ಕಂಬಳ ನಡಪಾನಗ ಮಹಾರಾಣಿಲ ವಿರೋಧ ತೋಜಾದಿತ್ತೆರು. ಆಯ್ದ ಬೊಕ್ಕ ಪ್ರಶ್ನೆ ಚಿಂತನೆ ಮಲ್ತದ ಕಂಬಳ ನಡಪಾಯರ ಒಪ್ಪಿಗೆ ಕೊಡ್ದಿತ್ತೆರು. ಕಂಬಳನು ರಾಜ್ಯಗೂ ಬೊಕ್ಕ ದೇಶಗೂ ತೋಜಾವು ನಾವು ಎಂಕ್ಲೆನ ಉದ್ದೇಶ ಅಂದಿಟ್ಟು ರಾಜಕೀಯ ಹೆಜ್ಜೆ ಜನಕಲು ಕಂಬಳ ಬೋರ್ಡು ಪಂಡ ಮಲ್ಪ ಇಜ್ಜಿನ ಬುಡ್ಪಾತ್ ಶಾಸಕರು ಅಶೋಕ್ ಕುಮಾರ್ ರೈ ಪಂಡೆರು. ಮೈಸೂರಿನಲ್ಲಿ ದಸರಾ ಉತ್ಸವದ ಜೊತೆಗೆ ಕಂಬಳ ಮಾಡಬೇಕು ಅಂತ ಕರ್ನಾಟಕ ಸರ್ಕಾರ ಮತ್ತು ಕಂಬಳ ಪ್ರೇಮಿಗಳು ಇವನ್ ಮೈಸೂರು ಆ ಭಾಗದ ಎಲ್ಲ ಜನ ಕೂಡ ಒಂದು ಆಶೆಯನ್ನು ವ್ಯಕ್ತಪಡಿಸಿದ್ದಾರೆ. ಆ ಪ್ರಕಾರ ನಾವು ಕಳೆದ ಬಾರಿ ದಸರಾದಲ್ಲಿಯೇ ಒಂದು ಕಂಬಳವನ್ನು ಮಾಡಬೇಕು ಅನ್ನೋ ಒಂದು ನಿರೀಕ್ಷೆಯನ್ನು ಇಟ್ಕೊಂಡು ಕಂಬಳ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೀವಿ. ಸಮಯ ಸಾಕಾಗಲಿಲ್ಲ.
ಆದ್ದರಿಂದ ಈ ವರ್ಷದಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಈವಾಗಲೇ ತಯಾರಿಯನ್ನು ಮಾಡಿ ಆ ಭಾಗದ ಜನರಿಗೂ ಕೂಡ ಈ ಪ್ರಾಣಿಗಳ ಮತ್ತು ಮನುಷ್ಯನ ಮೇಲೆ ಇರುವಂಥ ಈ ಪ್ರೀತಿಯನ್ನು ತೋರಿಸಬೇಕು. ಕಂಬಳ ಒಂದು ವಿಶೇಷ ರೀತಿಯ ಕ್ರೀಡೆ, ಅದನ್ನು ದಸರಾ ಜೊತೆಗೆ ಸೇರಿಸ್ಕೊಳ್ಬೇಕು ಅನ್ನೋ ದೃಷ್ಟಿಕೋನದಿಂದ ನಮಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದರು. ನಾನು ಹೋಗಿ ಅಲ್ಲಿ ಸ್ಥಳ ವೀಕ್ಷಣೆಯನ್ನೆಲ್ಲ ಮಾಡಿ ಬಂದಾಗ ಈಗ ಕೆಲವು ನಮ್ಮ ಮೈಸೂರಿನ ರಾಜ್ಯ ಮನೆತನದ ಸಂಸದರಾಗಿರುವಂಥವರು ಯದುವೀರವರು ಕಂಬಳ ಬೇಡ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಇರಬೇಕು, ಅದು ಇಲ್ಲಿಗೆ ಬರೋದು ಸರಿಯಲ್ಲ, ಅದಕ್ಕೆ ಖರ್ಚು ಮಾಡೋದು ಸರಿಯಲ್ಲ, ಖರ್ಚು ಮಾಡಲಿಕ್ಕೆ ಕಂಬಳಕ್ಕೆ ಬೇಕಾದಷ್ಟು ಸ್ಪಾನ್ಸರ್ಗಳು ಸಿಗ್ತಾರೆ. ಮತ್ತು ಒಬ್ಬರು ಬೇಡ ಅಂತ ಹೇಳುವಾಗ ಸಹಜ, ಒಂದು ಶುರುವಿಗೆ ಆಗುವಾಗ ಈ ಥರ ಬೇಕು ಬೇಡ ಅನ್ನೋ ಇರುವಂಥದ್ದು ಸಹಜ. ಸಂಸದರಿಗೆ ಕಂಬಳದ ಬಗ್ಗೆ, ಕರಾವಳಿ ಭಾಗದ ಜನರ ಬಗ್ಗೆ ಎಷ್ಟರ ಮಟ್ಟಿಗೆ ಅಭಿಪ್ರಾಯ ಇದೆ ಅನ್ನುವಂಥದ್ದು ನನಗೆ ಗೊತ್ತಿಲ್ಲ. ನಾವು ಕೂಡ ಅವರನ್ನು ಹೋಗಿ ಭೇಟಿ ಮಾಡಿ ಅವರಿಗೆ ಕಂಬಳದ ಬಗ್ಗೆ ಒಂದು ಅರಿವನ್ನು, ಯಾಕಂದರೆ ಇದರಲ್ಲಿ ರಾಜಕೀಯ ಇಲ್ಲ. ಕಂಬಳ ಉಳಿಬೇಕಿದ್ರೆ ಕಾಂಗ್ರೆಸ್ಸು BJP ಎರಡೂ ಸೇರಿ ಇವತ್ತು ಕಂಬಳವನ್ನು ಉಳಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಇಲ್ಲಿ ರಾಜಕೀಯದ ವ್ಯವಸ್ಥೆಗಳು ಇಲ್ಲ. ಈ ಕಂಬಳದ ಬಗ್ಗೆ ಮಾಹಿತಿಯನ್ನು ಕೊಡುವಂಥ ಕೆಲಸ, ಅವರ ಮನಸ್ಸನ್ನು ಪರಿವರ್ತನೆ ಮಾಡಲಿಕ್ಕೆ ಮತ್ತು ಮನಸ್ಸಿನಲ್ಲಿರುವಂಥ ಗೊಂದಲವನ್ನು ಹೊರ ಹಾಕಲಿಕ್ಕೆ ನಾವು ಪ್ರಯತ್ನವನ್ನು ಮಾಡ್ತೇವೆ. ವಿಶ್ವಾಸ ವಿಕಾಸ ಜನಕಲ್ಯಾಣನೆ ನರೇಂದ್ರ ಮೋದಿಯರ ಉದ್ದೇಶ ಆದುಂಡೊಂದು ಬಿಜೆಪಿ ಜಿಲ್ಲಾ ಗುರುಕಾರ್ಯರು ಸತೀಶ್ ಕುಂಪಳ ಪಂತೆರು ಕುಡ್ಲದ SDM ಕಾಲೇಜು MSME ಆ್ಯಂಡ್ ಬ್ಯಾಂಕಿಂಗ್ ಇಕೋಸಿಸ್ಟಮ್ ಎಂಪವರಿಂಗ್ ಇಂಡಿಯನ್ ಎಕಾನಮಿ ಬಗೆಟು ಕಾರ್ಯಗಾರ ಉದಿಪನ ಮಲ್ತದಾರ ಪಾತಿರಿಯರು. ಭಾರತೀಯ ಜನತಾ ಪಕ್ಷ ದಕ್ಷಿಣ ಕನ್ನಡ ಜಿಲ್ಲಾ ಆರ್ಥಿಕ ಪ್ರಕೋಷ್ಠ ಬೊಕ್ಕ ಆಂತರಿಕ ಗುಣಮಟ್ಟ ಭರವಸೆ ಪ್ರಕೋಷ್ಠದ ನಿಲಿಟ್ ಕುಡ್ಲದ SDM ಕಾಲೇಜ್ ಆಫ್ ಬಿಸಿನೆಸ್ ಮ್ಯಾನೇಜ್ಮೆಂಟ್ PG ಸೆಂಟರ್ ಫಾರ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಆ್ಯಂಡ್ ರಿಸರ್ಚ್ ಕುಡ್ಲದ ಜೊತೆ ಸೇರಿಗಿಡ SDM ಕಾಲೇಜು MSME ಆ್ಯಂಡ್ ಬ್ಯಾಂಕಿಂಗ್ ಇಕೋಸಿಸ್ಟಮ್ ಎಂಪವರಿಂಗ್ ಇಂಡಿಯನ್ ಎಕಾನಮಿ ಬಗೆಟ್ಟು ಕಾರ್ಯಾಗಾರ ಅಂಗಾರೆ ನಡೆತುಂಡು. ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಗುರುಕಾರ್ಯರು ಸತೀಶ್ ಕುಂಪಲ ಕಾರ್ಯಾಗಾರ ಉದಿಪನ ಮಲ್ತದ ಎಡ್ಡೆಪ್ಪು ಬಯಕೆಯರು ಆರ್ಥಿಕ ವಿಚಾರಲಿನ ಇಡೀ ಚರ್ಚೆ ಮಲ್ತದ ಜನಸಾಮಾನ್ಯರಿಗೆ ತೆರಿಪಾವನ ಜಾಗೃತಿ ಮೂಡಾವನ ಇತ್ಯದ ದಿನೊಟ್ಟು ಅಗತ್ಯ ಆದುಂಡು. ವಿಶ್ವಾಸ ವಿಕಾಸ ಜನಕಲ್ಯಾಣನೆ ನರೇಂದ್ರ ಮೋದಿಯರ ಉದ್ದೇಶ ಆದುಂಡು ಅಂತ ಪಂಡೇರು. ICRS ದಕ್ಷಿಣ ಕನ್ನಡ ಜಿಲ್ಲಾ ಶಾಖೆದ ಗುರುಕಾರ್ಯರು ಶಾಂತರಾಮ್ ಶೆಟ್ಟಿ ಕಾರ್ಯಕ್ರಮವನ್ನು ಉದ್ದೇಶಿಸಾದ ಪಾತಿರಿಯರು. ಬಿಜೆಪಿ ಜಿಲ್ಲಾ ಆರ್ಥಿಕ ಪ್ರಕೋಷ್ಠದ ಸಂಚಾಲಕರು SS ನಾಯಕ್ ಪಾತಿರದ ಜೂನ್ 27 ಅಂತಾರಾಷ್ಟ್ರೀಯ MSME ದಿನಾಚರಣೆ ಮಲ್ತದ. ಆ ನೀಡಿದ ಹೊಸ ಸಂಶೋಧನೆ ಕೈಗಾರಿಕೆಲಿನ ಬುಳೆಚಲು ಇಂಚಿತೆ ವಿಚಾರಲಿನ ಬಗೆಟು ಚರ್ಚೆ ಪಾತ್ರಕತೆ ವಿಚಾರ ಕೂಟಲಿನದಿ ಒಂದು ಚರ್ಚೆ ಮಲ್ತದ. ಕೇಂದ್ರದ ಬಜೆಟ್ ವರ್ತಮಾನ ಸುದ್ದಿರು ಈ ಮಾತ ವಿಚಾರಲಿನ ಚರ್ಚೆ ಮಲ್ತದು ಬರೋ ಕಲ್ಪನಕ್ಲಿಗೆ ದೇಶದ ಭವಿಷ್ಯದ ಬುಳಿಚಲು ಅರ್ಥ ಮಲ್ಪಂದಿಲ್ಲ ಅಂತ ಪಂಡಿರು. ಬಿಜೆಪಿ ಆರ್ಥಿಕ ಪ್ರಕೋಷ್ಠದ ಜತೆ ಸಂಚಾಲಕರು G ಯೋಗೀಶ್ ಪೈ SDM PG ಸೆಂಟರ್ದ ಸುಮತಿ ಕಾರ್ಯಕ್ರಮ ಇಟ್ಟರು. ಶತೇಷು ಜಾಯತೆ ಶೂರಃ 1 in 100 is a courageous person. ಸಹಸ್ರೇಷು ಚ ಪಂಡಿತಃ 1 in 1000 is a wise person. ವಕ್ತಾ ದಶಸಹಸ್ರೇಷು 1 in 1000 or 10,000 is a prolific speaker, whereas ಯಶಸ್ವಿ ಉದ್ಯಮಿ ಭವತಿ ವಾ ನ ವಾ. We have shortage of successful ಉದ್ಯಮಿ or entrepreneur, but now present MSME ecosystem, banking ecosystem, startup ecosystem, tax ecosystem and infra ecosystem all are conducive to set up either new enterprises or already existing enterprises to scale up. So my piece of advice to all the students is that be entrepreneur, be job provider, not job seeker. ಒಂದು ಕಾಲದಲ್ಲಿ ಇಲ್ಲಿ MBA ಆದ್ರೆ ಅಥವಾ ಶಿಕ್ಷಣ ಪಡ್ಕೊಂಡ ತಕ್ಷಣ ಅಥವಾ ಶಿಕ್ಷಣ ಸ್ವಲ್ಪ ಕಡಿಮೆ ಇದ್ದವರು ಕೂಡ ಸುಂದರಣ್ಣ ಗಲ್ಫ್ ಹೋಗುದು, ಬೇರೆ ರಾಷ್ಟ್ರಕ್ಕೆ ಹೋಗುದು. ನಮ್ಮ ದೇಶದಲ್ಲಿ ಅಷ್ಟು ಸಂಪನ್ಮೂಲ ಸಿಗುವುದಿಲ್ಲ, ಬೇರೆ ದೇಶದಲ್ಲಿ ಎಷ್ಟು ಸಂಬಳ ಎಲ್ಲ ಜಾಸ್ತಿ ಸಿಗ್ತದೆ. ಆ ಕಾರಣಕ್ಕೋಸ್ಕರ ಎಲ್ಲ ಹೊರಗೆ ಹೋಗುವಂತದನ್ನು ಮಾಡಿದ್ರು. ಯಾವಾಗ ಯುದ್ಧ ಆಯ್ತಾ ಆ ಸಂದರ್ಭದಲ್ಲಿ ಒಂದು ಸಲ ನನ್ನ ಊರು ಭಾರತಕ್ಕೆ ಬಂದ್ರೆ ಸಾಕು ಎನ್ನುವ ರೀತಿಯಲ್ಲಿ ಜನ ಆಲೋಚನೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಗಲ್ಫ್ ರಾಷ್ಟ್ರದಿಂದ ಯಾವಾಗ ಫ್ಲೈಟ್ ಸಿಗ್ತದೆ ನಮ್ಗೆ ಒಂದ್ಸಲ ಕಾದು ಕೂತು ವಾಪಸ್ ಭಾರತಕ್ಕೆ. ಅಂತಿಮವಾಗಿ ನಮ್ಗೆ ಇರುವಂತದ್ದು ನಮ್ಮದೇ ಭಾರತ, ನಮ್ಮ ಭಾರತವೇ ಅತ್ಯಂತ ಶ್ರೇಷ್ಠ ಎನ್ನುವುದನ್ನ ಸಾರಿ ತೋರಿಸುವಂತ ಕೆಲಸವನ್ನ ನಮ್ಮ ದೇಶದ ಸಂಸ್ಕೃತಿ ಮತ್ತು ಸಂಸ್ಕಾರ ತೋರಿಸಿದೆ.
ಮತ್ತು ಆ ದೇಶದ ಪ್ರಧಾನಮಂತ್ರಿ ಅವರು ಆ ರೀತಿ ಆಡಳಿತ ಕೂಡ ಮಾಡುವುದರ ಮುಖಾಂತರ ಈ ದೇಶಕ್ಕೆ ಶಕ್ತಿ ತಂದು ಕೊಡುವಂತ ಕೆಲಸವನ್ನು ಮಾಡಿದ್ದಾರೆ. If you have a GST turnover without security, they will provide a finance. And CGST up to 5 crores without security, they will give the loan. So many things, not single, even subsidies, so many things they are providing. Even banking has a target, you have to do this MSME, this much of loan. So every morning call from manager saying, so any MSME file you give, they never ask a housing loan or something. Because the bank has a target, the government has fixed the target. You have to advance so much. That is the beauty of the MSME. So that's what our SS Naik, I think he has got a more than 30-40 years experience with the clients. So he started beginning with a small thing. Now I think almost one banking business he is giving every day. 30-40 crores, very simple he is sanctioning. So that's what I am telling, especially for the student I am telling, you try for job but my MSME is very, very important. ಇತ್ತದ ಸ್ಥಿತಿಗತಿಟ್ಟು ಧರ್ಮ ಸಂಸ್ಕಾರ ಬೊಕ್ಕ ಮನುಷ್ಯತ್ವದ ಬಿಲೆನು ಒರಿಪಾದು ಬುಳಿಪವನ ಕಾರ್ಯ ಆವಡಾತನಂದು ಮಾಣಿಲ ಶ್ರೀಧಾಮದ ಮೋಹನದಾಸ ಪರಮಹಂಸ ಸ್ವಾಮೀಜಿ ಪಂತೆರು ಕ್ಷೇತ್ರದ ಸಾಮೂಹಿಕ ಶ್ರೀ ಲಕ್ಷ್ಮೀ ಪೂಜೆದಲ್ಲಿ ಪೋಲಿನು ಬಿಸಿ ರೋಡ್ದ ರಕ್ತೇಶ್ವರಿ ದೇವಸ್ಥಾನದ ಪಟ್ಟದ ಆರ್ಪಾತಿರಿಯರು. ಬಂಟ್ವಾಳ ತಾಲೂಕು ಶ್ರೀಧಾಮ ಮಾಣಿಲ ಶ್ರೀ ದುರ್ಗಾ ಮಹಾಲಕ್ಷ್ಮಿ ದೇವಸ್ಥಾನಡು ಜುಲೈ 17 ಆಗಸ್ಟ್ 28 ಮುಟ್ಟ ಸಾಮೂಹಿಕ ಶ್ರೀ ಲಕ್ಷ್ಮೀ ಪೂಜೆ ಬೊಕ್ಕ ಆಕೀರಿದ ದಿನ ವರ ಮಹಾಲಕ್ಷ್ಮಿ ವ್ರತಾಚರಣೆ ನಡಪೆರಿಯುತ್ತದೆ. ಐತಾಲೆ ಪೋಲೆ ಪಟ್ಟಣ ಕಾರ್ಯಕ್ರಮ ಬಿಸಿ ರೋಡ್ದ ಶ್ರೀ ರಕ್ತೇಶ್ವರಿ ದೇವಸ್ಥಾನಡು ನಡೆತಂಡ. ಶ್ರೀಧಾಮ ಮಾಣಿಲದ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿ ಭಕ್ತರಿಗಲೆ ಪೋಲೆ ಪಟ್ಟದ ಪಾತಿರ್ದು ಇತ್ತದ ಸಮಾಜಡು ತರಾವರಿ ಅವಘಡ ಮಾನಸಿಕ ಶಾಂತಿ ಹೆಚ್ಚೊಂದು ಪುನವು ಓಡಿಪುನ ಸಂಗತಿ ಆದುಂಡು. ನರಮಾಣಿ ತಿನ್ಪುನ ತೆನಸಿಡ್ಲ ರಾಸಾಯನಿಕ ಬೆರಕೆ ಮಲ್ಪನ ಒಂದಿರದ ಆರೋಗ್ಯದ ಮಿತ್ತೆ ಸಂಶಯ ಮೂಡೊಂದುಂಡು. ಇಂಚಿನ ಪೊರ್ತುಡು ಧರ್ಮ ಸಂಸ್ಕಾರ ಬೊಕ್ಕ ಮನುಷ್ಯತ್ವದ ಬೆಲೆನು ಒರಿಪಾವಂದು ಬುಳಿಪಾವನ ಕಾರ್ಯ ಆವುಡಾತನಂದು ಪಂಡಿರು. ಟ್ರಸ್ಟಿ ಲೈನ ದೇವಪ್ಪ ಕುಲಾಲ್, ತಾರನಾಥ ಕೊಟ್ಟಾರಿ, ಮಚ್ಛೇಂದ್ರ ಸಾಲ್ಯಾನ್, ಕುಲಾಲ ಸಂಘದ ಗುರುಕಾರಿ ರಮೇಶ್ ಬಂಗೇರ ಕಾರ್ಯಕ್ರಮ ಇತ್ತರು. ಕ್ಷೇತ್ರದ ಆಡಳಿತ ಮಂಡಳಿ ಪದಾಧಿಕಾರಿಗಳು, ಬೇತೆ ಬೇತೆ ದೇವಸ್ಥಾನಲಿನ ಆಡಳಿತ ಮುಕ್ತೇಸರರು, ಬೇತೆ ಬೇತೆ ಸಂಘಲಿನ ನಾಯಕಿಯರು ಬೊಕ್ಕ ಭಕ್ತರು ಈ ಪೊರ್ತುಡಿತ್ತರು. ಈ ಸರ್ತಿದ ವರಮಹಾಲಕ್ಷ್ಮಿ ಪೂಜೆ ಅಭೂತಪೂರ್ವವಾದ ನಡಪೋಡು ಐತೊಟ್ಟಿಗೆ ಸಮಾಜಕ್ಕೆ ಮಂಜಾತ್ ಪುಣ್ಯ ಸಂಚಯ ಆವಡು ಇತ್ತೆ ಉಪ್ಪುನಂಚಿನ ದುರಂತವು ದುರಿತವು ಬೇತೆ ಬೇತೆ ಸಮಾಜದ ಆಪುನಂಚಿನ ಅಂಧಶ್ರದ್ಧೆಗಳು ಅಜ್ಞಾನಗಳು ಋಣಾತ್ಮಕವಾಯಿನಂಚಿನ ದೌರ್ಬಲ್ಯಗಳು ಅದು ಧನಾತ್ಮಕವಾಗಿ ಪ್ರತಿಕ್ರಿಯಿಸಲು ಗೋಡಾಯಿನಂಚಿನ ಅವಕಾಶನು ಸನ್ನಿವೇಶನು ನಿರ್ಮಾಣ ಮಾಡಿಕೊಡುವಂಥ ಸದುದ್ದೇಶಗಳು 48 ದಿನ ಆಪುನಂಚಿನ ವರಮಹಾಲಕ್ಷ್ಮಿ ಪೂಜೆ ಕಾಂಡೆರ್ದು ಸೂರ್ಯ ಉದಯಡು ಸೂರ್ಯಾಸ್ತ ಓಂ ನಮೋ ಭಗವತೆ ವಾಸುದೇವಾಯ ಒಂದು ಭಾರಿಯಾತ್ ಉತ್ಕೃಷ್ಟಪುರವಾಯಿನಂಚಿನ ಈ ನಾಮ ಜಪ ಅಂದರೆ ಪ್ರತಿ ಇಲ್ಲಡ್ಲ ಲಡ್ಡು ಪೊಟ್ಟು ಕಾಣೆ ಪಕ್ಕ ಬೈಯಡು ಪ್ರತಿ ಇಲ್ಲಡ್ಲ ಅವರು ಅಂಚೆನೆ ಕ್ಷೇತ್ರದ ನಿರಂತರವಾದ 48 ದಿನದ ಇನ್ನು ನಡಪರು. ಈ ಕಾರ್ಯಕ್ರಮಗಳು ಪ್ರತಿ ಊರಿನ 5 10-15 ನಿಮಿಷ ಕುಳಿದು ಪಲ್ಪುನಂಚಿನ ಸಾವಧಾನದ ಪಲ್ಪುನಂಚು ಬೊಕ್ಕ ಸಂಯಮ ಮಾಡಿದ್ರು ಆಯ್ತ ಉಚ್ಚಾರ ಮಲ್ಪುನಂಚು ಆ ಪ್ರಕ್ರಿಯೆಯ ಭಾಗವಹಿಸಲು ತೊಟ್ಟಿಗೆ ಹರಿನಾಮ ಸಂಕೀರ್ತನೆ ಒಂದು ಕಡೆಯಲ್ಲಿ ನಡೆತಂದು ಮುಂಚಿನ ಪ್ರತಿ ಹರಿತಾರ ಚಂಡಿಕಾಮ ನಡಕೊಂಡು ಮಧ್ಯಾಹ್ನ ಸಹಸ್ರ ಕುಂಕುಮಾರ್ಚನೆ ಹೊಂದಿವಲೆ ಅವಲ ನಿರಂತರವಾದ ನಡೆತಂದು 48 ಕಾರ್ಯಕ್ರಮ ಪೂರ್ತಿ ಕಾಂಡೇರ್ದ ಕಾರ್ಯಕ್ರಮ ನಡೆತಂದು. ಸಂಗೀತ ಭಾರತಿ ಫೌಂಡೇಶನ್ ಕುಡ್ಲದ ನಿಲಿಟ್ಟು ಜುಲೈ 17 ಬಯ್ಯಗ್ ಕುಡ್ಲದ ಟೌನ್ ಹಾಲ್ಡ್ ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಪ್ರಾಯೋಜನಡ್ ರೀಮ್ ಜಿಮ್ ಸಿತಾರ್ ಸಂಗೀತ ಬೊಕ್ಕ ಹಿಂದೂಸ್ತಾನಿ ಶಾಸ್ತ್ರೀಯ ಪದ ಕಾರ್ಯಕ್ರಮ ನಡಪೆರೆ ಉಂಡೊಂದು ಪ್ರೊಫೆಸರ್ ನರೇಂದ್ರ ಎಲ್ ನಾಯಕ್ ಪಂತೆರು. ಸಂಗೀತ ಭಾರತಿ ಫೌಂಡೇಶನ್ ಕುಡ್ಲದ ಒತ್ತು ಗುರುಕಾರ್ಯರು ಪ್ರೊಫೆಸರ್ ನರೇಂದ್ರ ಎಲ್ ನಾಯಕ್ ಕುಡ್ಲದ ಪ್ರೆಸ್ ಕ್ಲಬ್ ಸುದ್ದಿಗುಟ್ಟಡು ಪಾತಿರ್ದು ಫೌಂಡೇಶನ್ ದ ನಿಲಿಟ್ ಜುಲೈ 17 ಬಯ್ಯಗ ಐನರಿಗ್ ಕುಡ್ಲದ ಕುದ್ಮಲ್ ರಂಗರಾವ್ ಟೌನ್ ಹಾಲ್ಡ್ ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಪ್ರಾಯೋಜನಡ್ ರೀಮ್ ಜಿಮ್ ಸಿತಾರ್ ಸಂಗೀತ ಬೊಕ್ಕ ಹಿಂದೂಸ್ತಾನಿ ಶಾಸ್ತ್ರೀಯ ಪದ ಕಾರ್ಯಕ್ರಮ ನಡಪೆರೆ ಉಂಡೊಂದು ಪಂಡಿರು. ಭಾರತೀಯ ಶಾಸ್ತ್ರೀಯ ಸಂಗೀತ ನಮ್ಮ ಸಂಸ್ಕೃತಿದ ಬೆಲೆ ಬಾಳುನ ಪರಂಪರೆ ಆದಿತ್ತದ ಅವಿನ ಒರಿಪಾದ ಬಳಿಪವನ ಜವಾಬ್ದಾರಿ ಮಾತಿರ್ನಲ ಮಿತ್ತುಂಡು. ಭಾರತದ ಈ ಶಾಸ್ತ್ರೀಯ ಸಂಗೀತ ಪರಂಪರೆನ ಒರಿಪಾದ ನನ್ನದ ತಲೆಮಾರಿಗೂ ಪೊಲವು ಮಲ್ತು ಕೊರ್ಪುನ ಉದ್ದೇಶಗಳು ಸಂಗೀತ ಭಾರತಿ ಸಂಸ್ಥೆ 2020 7 ಶಾಸ್ತ್ರೀಯ ಸಂಗೀತ ಸರಣಿ ಕಾರ್ಯಕ್ರಮಲಿನ ದೀವೊಂದುಂಡು ಸುರತ ಕಾರ್ಯಕ್ರಮ ಉಂದಾದುಂಡು ಏರ್ಲ ಬರೋಲಿ
ಬುಡು ಅವಕಾಶ ಮಲ್ತು ಕೊಡ್ತುನ್ನದು ಆರು ಪಂಡೇರು. ಸಂಗೀತ ಭಾರತಿದ ಕಾರಿಂತೇರು ಡಾಕ್ಟರ್ ಉಷಾ ಪ್ರಭಾ ಎನ್ ನಾಯಕ್ ಪಾತಿರ್ದು ಸಂಗೀತ ಕಲ್ಪನಗ ಅಭ್ಯಾಸದಾತೆ ಬೇತ ಕಲಾವಿದಿರ್ನ ಕಾರ್ಯಕ್ರಮಕ್ಕೆ ನೌಲ ಆತೇ ಮುಖ್ಯ. ವಿಶೇಷವಾದ ಲೈವ್ ಸಂಗೀತ ಕಾರ್ಯಕ್ರಮ ತೂಪ ನೀಡಿದ ಬೇತೆ ಬೇತೆ ಅನುಭವ ಬೊಕ್ಕ ಕಲ್ಪನಾ ಅವಕಾಶ ತಿಕ್ಕೊಂಡು ಪಂಡೇರು. ಕುಡ್ಲಾಡು ಶಾಸ್ತ್ರೀಯ ಸಂಗೀತ ಕಲ್ಪನಾ ಕಲಬಕ್ಕ ಮೇದು ಪುನಕಲು ನನಲಾತ ಹೆಚ್ಚೋಡಾತನು ಜವಣ ಜವಂದಿಲೆಗೆ ಪ್ರೋತ್ಸಾಹ ಕೊಡ್ದು ಸರಿಯಾದ ಮಾರ್ಗದರ್ಶನ ಕೊರ್ಪನ ಅಗತ್ಯ ಅಂದು ಉಷಾ ಪ್ರಭಾ ಎನ್ ನಾಯಕ್ ಪಂಡೇರು. ಟ್ರಸ್ಟಿಲು ಅಂಕುಶ್ ಎನ್ ನಾಯಕ್, ಮುರಳೀಧರ್ ಜಿ ಶೆಣೈ, ಬೊಕ್ಕಪ್ಪನ ಗುರುಕರ್ಯರು, ಕರುಣಾಕರ ಬಳ್ಕೂರು ಸುದ್ದಿ ಕೊಟ್ಟಡಿದ್ದರು. ಕ್ಲಾಸಿಕಲ್ ಮ್ಯೂಸಿಕ್ ಅನ್ನೋದು ನಮ್ಮ ಭಾರತೀಯ ಒಂದು ಸಂಸ್ಕೃತಿ, ಅದನ್ನು ಎತ್ತಿ ಹಿಡಿಯುವಲ್ಲಿ ಬಹಳಷ್ಟು ಕೆಲಸ ಮಾಡಬೇಕಾಗ್ತದೆ. ಆ್ಯಂಡ್ ಇಟ್ಸ್ ಎ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಆ್ಯಂಡ್ ವಿ ಕಂಡಕ್ಟ್ ಅಟ್ ಲೀಸ್ಟ್ 6 to 7 ಕಾನ್ಸರ್ಟ್ಸ್ ಎವ್ರಿ ಇಯರ್ ಆ್ಯಂಡ್ ಇಟ್ ಇನ್ಕ್ಲೂಡ್ಸ್ ಎನ್ಕರೇಜಿಂಗ್ ದ ಯೂತ್ ಆ್ಯಂಡ್ ಎವ್ರಿಬಡಿ. And this year we have organized 7 music concerts on different dates. To begin with July 12th, and then we have got on August 2nd, then August 23rd, then September 27th, and then November 15th, February 7th, and March 14th next year. So this financial year, totally 7 concerts we have planned. And this upcoming Sunday, we have got a music concert pertaining to rainy season, that is called as Rim Jim. This music concert comprises of 2 parts. First one is a sitar recital by renowned sitarist from Bangalore, Sanjeev Korti, and then second part is a music scholar and the great musician called Pandit Shashank Maktedar from Goa. He will perform different monsoon ragas, vocal music. That is on 12th. And this program is title sponsor is Bank of Maharashtra, and we have got other institutions which are supporting us in conducting all these programs. And most of these programs are conducted in Bangalore, and one program is conducted in Bangalore on 23rd August. ಜನರು ಮಾನ್ಸೂನ್ ನೋಡ್ಲಿಕ್ಕೆ ಅಂತೇಳಿ ಮಂಗಳೂರಿಗೆ ಬರ್ತಾ ಇದ್ದಾರೆ. ಹಾಗೆ ಬಂದಾಗ ಇಫ್ ಯು ಕ್ಯಾನ್ ಟ್ಯಾಪ್ ಈವನ್ ದೀಸ್ ಪೀಪಲ್, ಮಂಗಳೂರಲ್ಲಿ ಮ್ಯೂಸಿಕ್ ಮಾನ್ಸೂನ್ ಅನ್ನು ಮ್ಯೂಸಿಕ್ ಮಾನ್ಸೂನ್ ರಾಗಗಳ ಜೊತೆ ಸೇರಿ ಯಾವ ರೀತಿ ಆ ಮಾನ್ಸೂನ್ ಅನ್ನು ಆಹ್ಲಾದಿಸಬಹುದು ಅಂತೇಳಿ ನಮ್ಮ ಮಾನ್ಸೂನ್ ವಿತ್ ಮಾನ್ಸೂನ್ ರಾಗ, ಇಟ್ಸ್ ಗೋಯಿಂಗ್ ಟು ಬಿ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಅಂಡ್ ದಿಸ್ ಎಕ್ಸ್ಪೀರಿಯನ್ಸ್, ಇಫ್ ದೇ ಹ್ಯಾವ್ ಟು ಗೆಟ್ ಇಟ್, then it can be, we can reach them only through you people. So ಅದರಿಂದಾಗಿ ಈ ಒಂದು ಮಾನ್ಸೂನ್ ರಾಗದ ಏನು ಪ್ರೋಗ್ರಾಮ್ ಇದೆ, ಕಾನ್ಸರ್ಟ್ ಇದೆ ರಿಮ್ ಜಿಮ್, I want you to reach it to people through you, making them understand why it is important. ಈಗ ಮಾತ್ರ ಕೇಳಲಿಕ್ಕಾಗುವಂತ ರಾಗಕ್ಕೆ ಈಗಲೇ ಬರಬೇಕು. ಸೊ ಲೆಟ್ಸ್ ಮೇಕ್ ದಿಸ್ ರಾಗ. ಇಲ್ಲಾಂದ್ರೆ ಒಂದಿನ ಈ ರಾಗಗಳು, ಎಷ್ಟೋ ರಾಗಗಳು ಈ ಟೈಮ್ ಥಿಯರಿ ಮತ್ತೆ ಸೀಸನ್ ಥಿಯರಿ ಅಂತ ಕೆಲವು ರಾಗಗಳು ಇಲ್ಲ ಆಗಿವೆ. ಇದನ್ನು ನಾವು ಬಿಡಬಾರ್ದು, ಇದು ನಮ್ಮ ರೆಸ್ಪಾನ್ಸಿಬಿಲಿಟಿ. ಅದರ್ವೈಸ್ ಒನ್ಸ್ ಇಟ್ ಇಸ್ ಎಕ್ಸ್ಟಿಂಕ್ಟ್, ವಿ ವಿಲ್ ಸ್ಪೀಕ್ ಅಬೌಟ್ ಇಟ್, ವಿ ವಿಲ್ ಸ್ಪೀಕ್ ಅಂಡ್ ವಿಲ್ ಲಿಸನ್ ಟು ಇಟ್ ಬಿಫೋರ್ ಇಟ್ ಇಸ್ ಎಕ್ಸ್ಟಿಂಕ್ಟ್. ಬರವು ಕಲ್ಪನಕಲು ಪಾಠ ಮಾತ್ರ ಅತ್ತು ಪಾಠ ಅತ್ತಾಂದಿ ಬೇತೆ ಕಾರ್ಯುಡ್ಲ ಸೇರೊಂದು ಭವಿಷ್ಯಗೂ ರೂಪುಕೊರಡೊಂದು ಮುಲ್ಕಿ ಬೆದ್ರದ ಶಾಸಕರು ಉಮಾನತ ಕೋಟ್ಯಾನ್ ಪಂತೆರು ಕಿನಿಗೋಳಿಡು ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಯಕ್ಷ ಶಿಕ್ಷಣ ಉದಿಪನ ಮಲ್ತದ ಆರ್ಪಾತಿರಿಯರು. ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ದ ನೆಲೆಟ್ ಕಿನಿಗೋಳಿಡು ಸಮಾಜ ಕಲ್ಯಾಣ ಇಲಾಖೆದ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಡು ಯಕ್ಷ ಶಿಕ್ಷಣ ಉದಿಪನ ಕಾರ್ಯಕ್ರಮ ನಡೆತಂಡ. ಮುಲ್ಕಿ ಬೆದ್ರದ ಶಾಸಕರು ಉಮಾನಾಥ ಕೋಟ್ಯಾನ್ ಯಕ್ಷ ಶಿಕ್ಷಣ ಕಾರ್ಯಕ್ರಮ ಉದಿಪನ ಮಲ್ತದ ಪಾತಿರ್ದು ಬರವ ಕಲ್ಪನಕಲು ಪಾಠ ಮಾತ್ರ ಅತ್ತಂದೆ ಪಾಠ ಅತ್ತಾಂದಿನ ಕಾರ್ಯುಡ್ಲ ಸೇರೋನೋಡು ಐದು ತನ್ಕುಳಿನ ಭವಿಷ್ಯಗೂ ರೂಪುಕೊರಡೊಂದು ಪಂಡೇರು. ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ಗುರುಕಾರ್ಯರು ಭಾಗವತಿ ರಾಯರ ಸತೀಶ್ ಶೆಟ್ಟಿ ಪಟ್ಲ ಪಾತಿರ್ದು ಯಕ್ಷ ಬರವುಗೂ ವರ್ಷಲ ಪಟ್ಲ ಫೌಂಡೇಶನ್ ಸುಮಾರು 80 ಲಕ್ಷ ರೂಪಾಯಿ ಖರ್ಚು ಮಲ್ತೊಂದುಂಡು. ಮಾತಾಜೂಕುಲ್ಲ ಯಕ್ಷ ಶಿಕ್ಷಣದ ಪ್ರಯೋಜನ ದೇತನೊಡೊಂದು ಪಂಡೇರು. ಕಿನ್ನಿಗೋಳಿ ಪಟ್ಟಣ ಪಂಚಾಯತ್ ಗುರುಕಾರ್ಯರು ಗುರುರಾಜ್ ಮಲ್ಲಿಗೆ ಅಂಗಡಿ, ಸದಸ್ಯರು ಚಂದ್ರಾರಣ್ಯ, ಯಕ್ಷ ಶಿಕ್ಷಣ ಸಮಿತಿಯ ಸಂಚಾಲಕರು ವಾಸುದೇವ ಐತಾಳ ಕಾರ್ಯಕ್ರಮ ಇಟ್ಟಿದ್ದರು. ಗುರುದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ತಸ್ಮೈ ಶ್ರೀ ಗುರವೇ ನಮಃ.
ಶಾಲೆಯಲ್ಲಿ ಮಕ್ಕಳಿಗೆ ಯಕ್ಷ ಶಿಕ್ಷಣವನ್ನು ಕೊಡಬೇಕು ಅಂತ ಹೇಳಿಕೊಂಡು ಬಹುಶಃ ಬಹಳ ದೊಡ್ಡದಾದಂಥ ಒಂದು ಆಶಯವನ್ನು ಇಟ್ಟುಕೊಂಡು ಇವತ್ತು ಸುಮಾರು 63,500 ವಿದ್ಯಾರ್ಥಿಗಳು ಇವತ್ತು ಯಕ್ಷಗಾನ ಶಿಕ್ಷಣವನ್ನು ಪಡೆದಿದ್ದಾರೆ ಅಂತ ಅವರು ಹೇಳುವಾಗ ನಮಗೆ ಬಹಳ ಸಂತೋಷ ಆಗ್ತದೆ. ಅಂಥ ಒಂದು ಶಿಕ್ಷಣವನ್ನು ವಿದ್ಯಾರ್ಥಿ ದೆಸೆಯಲ್ಲಿ ಮಕ್ಕಳಿಗೆ ಯಾರ್ಯಾರಿಗೆ ಆಸಕ್ತಿ ಇರುವಂಥ ಮಕ್ಕಳಿಗೆ ಈ ಒಂದು ಯಕ್ಷ ಶಿಕ್ಷಣವನ್ನು ಕೊಡಬೇಕು ಅಂತ ಹೇಳಿಕೊಂಡು ಇವತ್ತು ನಮ್ಮ ಸಮುದಾಯ ನಮ್ಮ ಮೊರಾರ್ಜಿ ದೇಸಾಯಿ ಇಲ್ಲಿ ಶಾಲೆಯಲ್ಲಿ ಇವತ್ತಿದ್ದನ್ನು ನಾವು ಪುನಃ ಉದ್ಘಾಟನೆ ಮಾಡಿದ್ದೇವೆ. ದೇಶದ ಬರವು ವ್ಯವಸ್ಥೆದ ಅವ್ಯವಸ್ಥೆಗೆ ಎದುರಾದ ಕಾಂಗ್ರೆಸ್ NSUI ಘಟಕ ದಿವನ್ನ ಚಾಂತೋಂಕಿ ಗೂಂಜ್ ಪಂಡ ಬರವು ಕಲ್ಪನಕ್ಲಿನ ಸ್ವರ ಪನ್ಪುನ ಅಭಿಯಾನಕ್ಕೂ ದಕ್ಷಿಣ ಕನ್ನಡ ಜಿಲ್ಲೆಡು ಚಾಲನೆ ಕೊಡ್ತುಂಡು. ದಕ್ಷಿಣ ಕನ್ನಡ NSUI ಗುರುಕಾರ್ಯರು ಸುಹಾನ ಆಳ್ವ ಕುಡ್ಲಡು ಸುದ್ದಿಕುಟ್ಟುಡು ಪಾತೆರ್ದು ದೇಶದ ಬರವು ವ್ಯವಸ್ಥೆದ ಅವ್ಯವಸ್ಥೆಗೆ ಎದುರಾದ ಕಾಂಗ್ರೆಸ್ ಯುವ ಘಟಕ ದಿವನ್ನ ಚಾಂತ್ರೋಂಕಿ ಗೂಂಜ್ ಪಂಡ ಬರವು ಕಲ್ಪನಕ್ಲಿನ ಸ್ವರ ಪನ್ಪುನ ಅಭಿಯಾನಕ್ಕೂ ದಕ್ಷಿಣ ಕನ್ನಡ ಜಿಲ್ಲೆಡು ಚಾಲನೆ ಕೊಡ್ತುಂಡು ಪಂಡಿರು. ಈ ಕಾರ್ಯಕ್ರಮದಂಚ ಜಿಲ್ಲೆದ ಮಾತಾ ಎನ್ಮ ವಿಧಾನಸಭಾ ಕ್ಷೇತ್ರಲಿನ ಸುತ್ತುಡು NSUI ಪದಾಧಿಕಾರಿಲು ಬೊಕ್ಕ ಉಸ್ತುವಾರಿಲು ಪೋದು ದಸ್ಕತ್ ದೆತ್ತುನ ಅಭಿಯಾನ ನಡಪಾವೆರು. ನೀಟ್ ಪ್ರಶ್ನೆ ಪತ್ರಿಕೆ ಪಿದೈಬೂರ್ನ ಬಗೆಟ್ ಸರಿಯಾಯಿನ ತನಿಖೆ ನಡಪಾವಡು ಬೊಕ್ಕ ತನಿಖೆದ ವರದಿನ ಗೊತ್ತು ಮಲ್ಪಡು. ಈ ಪರೀಕ್ಷೆದ ಅಕ್ರಮದ ಜವಾಬ್ದಾರಿನ ಕೇಂದ್ರ ಶಿಕ್ಷಣ ಮಂತ್ರಿ ದೆತ್ತೊಂದು ಮಂತ್ರಿ ಸ್ಥಾನಕ್ಕೂ ರಾಜಕೊರಡು ಒತ್ತಾಯ ಮಲ್ತದು ದಸ್ಕತ್ ಒಟ್ಟು ಮಲ್ತಿನ ಓಲಿನ ಸೀದ ಪ್ರಧಾನಿಯರಿಗೂ ಸಂದಾವುಂಡು. ನೀಟ್ ಪ್ರಶ್ನೆ ಪೇಪರ್ ಪಿದೈ ಪಾಡ್ನಕುಲು ಆತಂಕವಾದಿಲೊಂದು ಪಂಡಿನ ಸುಹಾನ್ ಆಳ್ವ ಕೇಂದ್ರ ಸರ್ಕಾರ ಈ ಬಗೆಟ್ ಪಾತ್ರಡು ಒತ್ತಾಯ ಮಲ್ತಿರು. ಬೇಡಿಕೆಗೆ ಒತ್ತಾಯ ಮಲ್ತದ ಆಗಸ್ಟ್ ಸುರುತವಾರಡು ఢిల్లీಗೆ ಪೋಯರೈತದ ಸಂಸತ್ ಚಲೋ ಕಾರ್ಯಕ್ರಮದಿ ಒಂದುಂಡು. ಕುಡ್ಲಾ ವಿಶ್ವವಿದ್ಯಾನಿಲಯಡು MCom ಕೋರ್ಸು ದೆತ್ತುಪಾಡುನ ಪ್ರಸ್ತಾಪ ಕೈಬಿಡೋಡು. ಈ ಬಗೆಟ್ ಒತ್ತು ಕುಲಪತಿ ಬೊಕ್ಕ ಸರ್ಕಾರಗ ಭಿನ್ನ ಇತನುಂಡು ಸುಹಾನ್ ಆಳ್ವ ಪಂಡಿರು. NSUI ಜಿಲ್ಲಾ ಸಮಿತಿ ಒತ್ತು ಗುರುಕಾರ್ಯರು ಹರ್ಷನ್ ಪೂಜಾರಿ ಬೊಕ್ಕ ಮೋಹಿನ್ ಕೆಂಪಿ ಬೆತ್ತೆ ಕ್ಷೇತ್ರ ಸಮಿತಿಲಿನ ಗುರುಕಾರ್ಯರು ಬೊಕ್ಕ ಪದಾಧಿಕಾರಿಗಳು ಸುದ್ದಿ ಕೊಟ್ಟಿದ್ದರು. ಲೋಕಸಭೆಯ ವಿಪಕ್ಷ ನಾಯಕರು ನಮ್ಮ ಕಾಂಗ್ರೆಸ್ ಪಕ್ಷದ ಅಗ್ರ ನಾಯಕರು ಕೂಡ ಆಗಿರುವಂತಹ ಶ್ರೀ ರಾಹುಲ್ ಗಾಂಧೀಜಿ ಅವರು ಚಾಂತ್ರೋಂಕಿ ಗೂಂಜ್ ಎನ್ನುವಂತಹ ಒಂದು ಕಾರ್ಯಕ್ರಮವನ್ನ ದೇಶಾದ್ಯಂತ ಹಮ್ಮಿಕೊಳ್ತಾ ಇದ್ದಾರೆ. ಮುಖ್ಯವಾಗಿ NSUI ಹಾಗೇನೆ ಯೂತ್ ಕಾಂಗ್ರೆಸ್ ಸಂಘಟನೆಯವರು ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ತಾ ಇದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಕಾರ್ಯಕ್ರಮಕ್ಕೆ ನಾವು ಇವತ್ತು ತಮ್ಮೆಲ್ಲರ ಮುಖಾಂತರ ಚಾಲನೆಯನ್ನು ನೀಡ್ತಾ ಇದ್ದೇವೆ. ಚಾತ್ರೋಂಕಿ ಗೂಂಜ್ ಅಂದ್ರೆ ಏನು? ಚಾತ್ರೋಂಕಿ ಗೂಂಜ್ ಅಂದ್ರೆ ವಿದ್ಯಾರ್ಥಿಗಳ ಧ್ವನಿ. ಸೊ ಈ ಕಾರ್ಯಕ್ರಮವನ್ನು ಮಾಡುವಂತಹ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ, ಇತ್ತೀಚೆಗೆ ನಾವು ನೋಡ್ತಾ ಇದ್ದೇವೆ ನಮ್ಮ ದೇಶದಲ್ಲಿ ಈ ವಿದ್ಯಾರ್ಥಿಗಳು ಕಾಲೇಜ್ಗಳಲ್ಲಿ ತೆರಳ್ತಾ ಇದ್ದಾರೆ. ಅಲ್ಲಿ ಆಗುವಂತಹ ಸಮಸ್ಯೆಗಳು, ಪರೀಕ್ಷಾ ವಿಭಾಗದಲ್ಲಿ ಯಾವ ರೀತಿ ಅಕ್ರಮಗಳು ನಡೀತಾ ಇದೆ, NTA ಇದರಲ್ಲಿ ಎಷ್ಟು ಪೇಪರ್ಗಳು ಲೀಕ್ ಆಗಿರೋದು, ಇತ್ತೀಚಿನ ನೀಟ್ ಎಕ್ಸಾಮ್ ನ ಕೂಡ ನಾವು ನೋಡಿದ್ದೇವೆ. ಎಷ್ಟು ಮಂದಿ ವಿದ್ಯಾರ್ಥಿಗಳು ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ವಿದ್ಯಾರ್ಥಿಗಳಿಗೆ ಹೇಗೆ ಆಗುತ್ತೆ ಹೇಳಿದ್ರೆ, ಈ ದೇಶದಲ್ಲಿ ಒಂದು ಶಿಕ್ಷಣ ಇಲಾಖೆ ಇದೆಯಾ ಇಲ್ಲೂ ಕಣ್ಣು ಮುಚ್ಚಿ ಕುಳಿತಿದ್ದಾರೆ. ಸೊ ಇದರ ಬಗ್ಗೆ ವಿದ್ಯಾರ್ಥಿಗಳಲ್ಲಿ ಏನು ಅಭಿಪ್ರಾಯ ಇದೆ ಅದನ್ನು ಸಂಗ್ರಹ ಮಾಡಿ ಈ ದೇಶದ ಪ್ರಧಾನ ಮಂತ್ರಿಗೆ ತಿಳಿಸುವಂತಹ ಕೆಲಸವನ್ನ ಮಾಡುವಂಥದ್ದು ಈ ವಿದ್ಯಾರ್ಥಿಗಳ ಧ್ವನಿ ಚಾತ್ರೋಂಕಿ ಗೂಂಜ್. ಸುಂದರೈ ಮಂದಾರ ತಯಾರು ಮಲ್ತದ ನಿರ್ದೇಶನದ ಸೋಮನಾಥ ಮಂಗಲ್ಪಾಡಿ ಬರೆತಿನ ಈ ವರ್ಷದ ಹೊಸ ನಾಟಕ ಚೀ ಸೌ ಸುಮಂಗಲದ ಎಡ್ಡೆ ಮುಹೂರ್ತ ಶ್ರೀ ಕ್ಷೇತ್ರ ಧರ್ಮಸ್ಥಳ ಸೋಮವಾರ ನಡೆತಂಡು. ಡಾಕ್ಟರ್ ವೀರೇಂದ್ರ ಹೆಗ್ಡೆ ಎಡ್ಡೆಪ್ಪ ಬೈಕೇರು ಅಮ್ಮ ತಂಡ ಕುಡ್ಲ ಬೊಕ್ಕ ಕಲಾವಿರ್ಸೆ ದೀಪಕ್ ರೈ ಪಾಣಾಜೆ ಗೊಬ್ಬುದು ತೋಜಾಯರಪ್ಪನ ಸೋಮನಾಥ ಮಂಗಲ್ಪಾಡಿ ಬರೆತಿನ ಚೀ ಸೌ ಸುಮಂಗಲ ಈ ವರ್ಷದ ಹೊಸ ನಾಟಕದ ಎಡ್ಡೆ ಮುಹೂರ್ತ ಶ್ರೀ ಕ್ಷೇತ್ರ ಧರ್ಮಸ್ಥಳ ಸೋಮವಾರ ನಡೆತಂಡ. ಸುಂದರೈ ಮಂದಾರ ತಯಾರು ಮಲ್ತದ ನಿರ್ದೇಶನ ಮಲ್ಪನ ಈ ಹೊಸ ನಾಟಕಗೂ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ರಾಜ್ಯಸಭಾ ಸದಸ್ಯರು ಡಾಕ್ಟರ್ ವೀರೇಂದ್ರ ಹೆಗ್ಡೆ ಮೂರ್ತ ನಡಪಾದ ಕಲಾವಿದರಿಗೆ ಮೆಚ್ಚುಗೆ ತೆರಿಪಾದ ಎಡ್ಡೆಪ್ಪ ಬಯಕಿಯರು. ನಿರ್ದೇಶಕರು ಸುಂದರೈ ಮಂದಾರ, ಯಕ್ಷಗಾನ ಕಲಾವಿದರಾಯನ ದಿನೇಶ್ ಕೊಡಪದವು ಬೊಕ್ಕ ಪ್ರಜ್ವಲ್ ಗುರುವಾಯನಕೆರೆ, ಕೂಟದ ಸಲಹೆಗಾರರು ಶಿವಕುಮಾರ್ ಬಾರಿತಾಯ ಬೆಳಾಲ್ ಬೊಕ್ಕ ನಾಟಕ ಕಲಾವಿದರು ಮುಹೂರ್ತದ ಕಾರ್ಯಕ್ರಮ ಟಿತ್ತಿರು. ಧರ್ಮಾಧಿಕಾರಿಲಿನ ಮುಟ್ಟದ ಕಾರ್ಯಂತರು ವೀರು ಶೆಟ್ಟಿ, ಉದ್ಯಮಿ ಸಂದೀಪ್ ರೈ ಧರ್ಮಸ್ಥಳ ಈ ಪೋರ್ತೊಡಿತ್ತಿರು. ಇಲ್ಲಡೆ పోదు ఎస్ఐఆర్ అర్జులను భర్తీ మల్పడాయిన BLO నకులు ఒంతె కడిటు ప్రార్థన మందిరులడు భర్తీ మల్తొందుపున ದೂರುಕೆಯಿಂದ ಬೈದನು. ದೇನು ಬಿಜೆಪಿ ಸಹಿಸುಜಿಂದು ಬಿಜೆಪಿ ಕುಡ್ಲಾ ಮಂಡಲ ಗುರುಕಾರ್ಯರು ಜಗದೀಶ್ ಆಳ್ವಾಕು ವೇತ್ತ ಬಯಲ್ ಪಂತಿರು.
ಬಿಜೆಪಿ ಉಳ್ಳಾಲ ವಿಧಾನಸಭಾ ಕ್ಷೇತ್ರದ ಗುರುಕಾರ್ಯರು ಜಗದೀಶ ಆಳ್ವ ಕೊವೆತ್ತಬೈಲ್ ಒಕ್ಕೂಟದ ಪ್ರೆಸ್ ಕ್ಲಬ್ ಸುದ್ದಿಗೂಟಡು ಪಾತಿರ್ದು ಜೂನ್ 21 ರಾಜ್ಯದ ಶುರುವಾತಿನ ಓಟುಡ್ದು ದುಂಬತ್ತದ ಕಾರ್ಯಲಾದ ಇಲ್ಲಿ ನಡೆಪೋದು SIR ಅರ್ಜಿಲೆನು ಭರ್ತಿ ಮಲ್ಪುಡಾಯಿನ BLO ನಕುಲು ಒಂತೆ ಕಡಿಟ್ಟು ಪ್ರಾರ್ಥನಾ ಮಂದಿರೊಲೆಡು ಭರ್ತಿ ಮಲ್ತೊಂದುಪುನ ದೂರು ಕೇಂದು ಬೈದನು ಜವಾಬ್ದಾರಿದಾಸ ನಡುಪುನ BLO ನಕುಲು ಒವೇ ಕಾರಣಗಳ ಅಧಿಕಾರಿಲು ಅತ್ತು ಬೊಕ್ಕ ರಾಜಕೀಯ ಒತ್ತಡಗು ಬಗ್ಗದು ನ್ಯಾಯ ತತ್ತದು ನಡತೊನ್ನವು ತಪ್ಪು ಇಂದೇನು ಬಿಜೆಪಿ ಸಹಿಸುಜಿಂದ ಪಂಡಿರು ಉಳ್ಳಾಲ ಮಂಡಳುಡು ನ್ಯಾಯಗೂ ಸರಿಯಾದ SIR ಕಾರ್ಯ ನಡತೊಂದಿದ್ದೆ ಕ್ಷೇತ್ರದ ಕಾಂಗ್ರೆಸ್ ನಾಯಕವರಿ ಓಟದ ಆಯೋಗದ ಪುದರ್ಗಳಸೊಂದು ಶಾಸಕರು ಇಂಚಿನ ವ್ಯಕ್ತಿಲಿನ BLO ಆದ 5 ಜನನು ಶಾಸಕರು ದೀತೆರೆಂದು ಪೋಸ್ಟರ್ ಅಂಟಾದರು ಓಟದ ಆಯೋಗ ಓಲ್ಲ ಅಂಚಿನ ವ್ಯವಸ್ಥೆ ಮಲ್ತದಜಿ ಆಂಡಲಾಯಿಕ ಅವಕಾಶ ಕೊರನ ವ್ಯಕ್ತಿಲನ ಮಿತ್ತು ಜಿಲ್ಲಾಧಿಕಾರಿ ಓಟದ ಆಯೋಗ ಕ್ರಮದ ಎತ್ತನುಡುಂದು ಜಗದೀಶ್ ಆಳ್ವ ಒತ್ತಾಯ ಮಲ್ತೇರು ಮಂಡಲದ ಪ್ರಧಾನ ಕಾರ್ಯಂತಿರು ಮೋಹನ್ ರಾಜ್ KR ಪಾತಿರ್ದು ಅಮ್ಲಮೊಗೆರು ಗ್ರಾಮಡು ಕಾಂಗ್ರೆಸ್ ನಾಯಕರು ರಫೀಕ್ ಅಮ್ಲಮೊಗರು SIR ಬಗೆಟ್ ಸಾಮಾಜಿಕ ಮಾಧ್ಯಮಡು ತಪ್ಪು ಮಾಹಿತಿ ಕೊಡ್ದಿದ್ದು ಓಟದ ಅಧಿಕಾರಿ ಆದಪ್ಪನ ಜಿಲ್ಲಾಧಿಕಾರಿ ಕ್ರಮದೆತ್ತ ನುಡಿತಂಡು ಈತ ಮಾತ ಆನಗ ಮಂತ್ರಿ UT ಖಾದರ್ ಮನಿಪಂದೆ ಕೊಲ್ಲುದೇರು ಅಂಚಾದ ಆರ್ಲಾಂದಕ್ಕೆ ಪರೋಕ್ಷವಾದ ಬೆರಿಸಾಯ ಕೊರೊಂದುಲ್ಲೇರು ಪನ್ಪುರ ಸಂಶಯ ಮೂಡಿದನೆಂದು ಪಂಡೇರು K ರವೀಂದ್ರ ಶೆಟ್ಟಿ ಉಳಿದೊಟ್ಟು ಜೀವನ್ ಕುಮಾರ್ ತೊಕ್ಕೊಟ್ಟು ಧನಲಕ್ಷ್ಮಿ ಗಟ್ಟಿ ಪೂಜಾ ಪೈ ಜಯಶ್ರೀ ಕರ್ಕೇರ ಸುದ್ದಿಗೂಟಡಿತ್ತು ಕೆಲವು ಕಡೆಗಳಲ್ಲಿ ಈ BLOಗಳಿಗೆ ಸಮಗ್ರವಾದ ಮಾಹಿತಿ ಇವತ್ತಿಗೆ ಕೂಡ ಏನು ಮಾಡಬೇಕು, ಯಾವ ರೀತಿ ಅದನ್ನು ನಡೆಸಬೇಕು ಅನ್ನೋ ಒಂದು ಮಾಹಿತಿ ಇಲ್ಲದೆ, ಅದೇ ರೀತಿ ನಮ್ಮ ರಾಜಕೀಯ ನಾಯಕರ ಒತ್ತಡದಿಂದ ಅವರು ಪ್ರಕ್ರಿಯೆಗೆ ವಿರುದ್ಧವಾಗಿ ಈ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ನಮ್ಮ ಮಂಗಳೂರು ಮಂಡಲದಲ್ಲಿ ಈಗಾಗಲೇ ನಮಗೆ ತಿಳಿದಂತೆ ಒಂದು ಚುನಾವಣಾ ಆಯೋಗದ ಹೆಸರನ್ನು ಹಾಕಿಕೊಂಡು ಒಂದು ಪೋಸ್ಟರ್ ಅನ್ನು ಹಾಕ್ತಾರೆ ರಾಜಕೀಯ ನಾಯಕರು ಇಲ್ಲಿ ನಮ್ಮ ಅಮ್ಲಮೊಗರುವಿನಲ್ಲಿ. ಅಂದರೆ ಚುನಾವಣಾ ಆಯೋಗದ ಆದೇಶದಂತೆ ನಮ್ಮ 5 ನಮ್ಮ ಶಾಸಕರು BLA2ಗಳಾಗಿ ನೇಮಿಸಿದ್ದಾರೆ ಅಂತ ಮೇಲೆ ಚುನಾವಣಾ ಆಯೋಗದ ಪೋಸ್ಟರ್ ಅನ್ನು ಹಾಕಿ, ಇದು ನಮ್ಮ ಈ ಪ್ರಜಾಪ್ರಭುತ್ವದ ಚುನಾವಣಾ ಪ್ರಕ್ರಿಯೆಗೆ ವಿರೋಧವಾದಂತಹ ಒಂದು ಪ್ರಕ್ರಿಯೆ. ಈ ಪ್ರಕ್ರಿಯೆ SIR ಪ್ರಕ್ರಿಯೆ ಈ ಅಕ್ರಮಕ್ಕೆ ತಾವು ಏನೋ ಪರೋಕ್ಷವಾಗಿ ಬೆಂಬಲವನ್ನು ವ್ಯಕ್ತಪಡಿಸುವ ರೀತಿಯಲ್ಲಿ ಕಾಣ್ತಾ ಇದೆ. ಒಂದು ಜವಾಬ್ದಾರಿಯ ಸಚಿವರಾಗಿದ್ದು, ಈ ಭಾಗದ ಶಾಸಕರಾಗಿದ್ದು, ಪ್ರಜಾಪ್ರಭುತ್ವದ ಈ ಒಂದು ವ್ಯವಸ್ಥೆಗೆ ಏನೋ ಒಂದು ದ್ರೋಹವಾಗುವ ರೀತಿಯಲ್ಲಿ ಕೆಲಸ ಮಾಡ್ತಿದ್ದಾರೆ ಎನ್ನುವಂಥ ಸಂದೇಹ ಭಾರತೀಯ ಜನತಾ ಪಾರ್ಟಿ ಮಂಗಳೂರು ಮಂಡಳಿಗೆ ಈಗ ಬಂದಿದೆ. ನಾನು ಸನ್ಮಾನ್ಯ ನಮ್ಮ ಜಿಲ್ಲಾಧಿಕಾರಿಗಳಲ್ಲಿ ಮನವಿ ಮಾಡುವುದೇನೆಂದರೆ, ಈ ಅತಿ ಸೂಕ್ಷ್ಮವಾದಂಥ ಬೂತುಗಳನ್ನು ಯಾವುದೆಲ್ಲ ಪರಿಗಣಿಸಿದ್ದೀರಿ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ, ಅದಕ್ಕೆ ಸರಿಯಾದ ಪೊಲೀಸ್ ಬದ್ಧತೆಯನ್ನು ಕೊಟ್ಟು ಇವತ್ತು SIR ಪ್ರಕ್ರಿಯೆಯನ್ನು ಮಾಡಬೇಕು. ಒಡಿಪು ಸಾಲಿಗ್ರಾಮ ಪಟ್ಟಣ ಪಂಚಾಯತ್ ಸುತ್ತದ ಮುರುಗಲಿನ ಪ್ರೇಮಿ ಸುಧೀಂದ್ರ ಐತಾಳ್ ನಡಪಾಂದುಪುನ ಪ್ರಾಣಿ ರಕ್ಷಣಾ ಕೇಂದ್ರಗೂ ಅಂಗಾರೆ ಕಾಂಡೆನೆ ಪೇಟ ತಂಡದ ಕುಲು ಪೊಗ್ಗುದೆರು ನಿರ್ಮಲ ಇಜ್ಜಿ ಪನ್ಪುನ ದೂರದ ಮಿತ್ತು ಕಾರ್ಯಾಚರಣೆ ನಡಪಾದೆರು. ಒಡಿಪು ಸಾಲಿಗ್ರಾಮ ಪಟ್ಟಣ ಪಂಚಾಯತ್ ಸುತ್ತದ ಮುರುಗೋಲಿನ ಪ್ರೇಮಿ ಸುಧೀಂದ್ರ ಐತಾಳ್ ನಡಪಾಂದುಪುನ ಪ್ರಾಣಿ ರಕ್ಷಣಾ ಕೇಂದ್ರಗೂ ಅಂಗಾರೆ ಕಾಂಡೆನೆ ಪೇಟ ತಂಡದ ಕುಲುಪೊಗ್ಗುದೇರು ಸರಿಯಾಯಿನ ವ್ಯವಸ್ಥೆ ಇಜ್ಜಿ ನಿರ್ಮಲದ ಸಮಸ್ಯೆ ಪನ್ಪುನ ದೂರು ಕೇಂದ್ರ ಬತ್ತಿ ನೀಡಿದವ್ರ ಈ ಕಾರ್ಯಾಚರಣೆ ನಡಪಾದರು. ಕರಿನ ಸರ್ತಿ ಕಾರ್ಯಾಚರಣೆ ನಡಪಾದಿನ ಪೇಟ ಕೆಲವು ಮುರುಗೋಲಿನ ಸ್ವಾಧೀನ ಗೊತ್ತೊಂದಿತ್ತಂಡು ಹುಷಾರಿಜನ್ನ ನಾಯಿ ಪುಚ್ಚಲಿಗೂ ಸುಧೀಂದ್ರ ಐತಾಳ್ ನಿಲೆ ಮಲ್ತದಿದ್ದರು. ಪೇಟದಾಗ್ಲಿನ ಒಟ್ಟುಗೂ ಸಾಲಿಗ್ರಾಮ ಪಟ್ಟಣ ಪಂಚಾಯತ್ ಪೌರ ಕೆಲಸದಕ್ಕೂ ಇದ್ದರು. ಕೋಟಾ ಪೊಲೀಸ್ ಅಧಿಕಾರಿಗಳು ಪಟ್ಟಣ ಪಂಚಾಯತ್ ಆರೋಗ್ಯ ಅಧಿಕಾರಿಗಳು ಕಾರ್ಯಾಚರಣೆ ನೀಡಿದ್ದರು. ಪೆಟ್ಟಾದಿತ್ತಿನ ನಾಯಿ ಪುಚ್ಚಿದ ಕಿನ್ನಿಲೇನು ಪೇಟಾದ ಕೆಲಸದಕ್ಕೂ ಬಚಾವ್ ಮಲ್ತದೇರು. ಅದೆಲ್ಲ ಬಿಸಾಡಿ ಹೋದ್ರು ದೇವಸ್ಥಾನದಲ್ಲಿ, ಅದನ್ನ ತಂದೆಲ್ಲ ಅನ್ಕೊಂಡ್ಕೊಂಡು ನಾವು ಬಿಸಾಡಿ ಹೋದ್ರು. ಅಲ್ಲಪ್ಪ, ಇದು ಸಣ್ಣ ಮಗು ಪಾಪ, ಹಾಲು ಕೊಡು ಮರಿ ನಾನು ಬಿಸಾಡಿ ಹೋಗ್ತೀನಿ. ಬೋರ್ಡ್ ಹಾಕಿದ್ರೆ ಬಿಸಾಡಿ ಹೋಗ್ತಾರೆ. ಎಂತ ಮಾಡುದು, ಇಲ್ಲಿ ಧರ್ಮ ಕೈತಾಳ್ರು ಜಾತ್ರೆ ಮಾಡ್ತಿದ್ರ ಎಲ್ಲ ತಂದು ಇಲ್ಲಿ ಹಾಕಿ ಹೋದ್ರು. ಅದು ಮಲಗಿದೆ ಆಯ್ತಾ.
ಇಡೀಗ ಇನ್ನಿತ ನಮ್ಮ ಕುಡ್ಲಾ ತುಳು ವಾರ್ತೆಲ ಮುಗಿಂಡು ನನ್ನೆಲ್ಲೈತೆ ಪೊರ್ತುಗು ನಮ್ಮ ಕುಡ್ಲಾ ತುಳು ವಾರ್ತೆಲು ಸೊಲ್ಮೇಲೆ